ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ 50ಕ್ಕಿಂತ ಹೆಚ್ಚು ಪಾಸಿಟಿವ್ ಪ್ರಕರಣಗಳನ್ನು ಹೊಂದಿರುವ ಗ್ರಾಮಗಳನ್ನು ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಪ್ರಸ್ತುತ 35 ಗ್ರಾಮ ಪಂಚಾಯತ್ಗಳಲ್ಲಿ 50ಕ್ಕೂ ಅಧಿಕ ಕೊರೋನಾ ಪ್ರಕರಣಗಳಿವೆ. ಸದ್ಯ ನಾಡ, ಹೊಂಬಾಡಿ, ಮುಂಡಾಡಿ, ಶಿರೂರು, ಶಿರ್ವಾ, ಬಡಗಬೆಟ್ಟು, ಅಲೆಬೂರು, ಕರ್ತಲ, ತೆಂಕನಿಡಿಯೂರು, ಬೆಳಪು ಸೇರಿದಂತೆ ಹಲವು ಗ್ರಾಮಗಳು ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದ್ದು, ಪ್ರಮುಖ ಸ್ಥಳಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಅನಗತ್ಯ ತಿರುಗಾಡದಂತೆ ಎಚ್ಚರಿಕೆ ನೀಡಲಾಗುತ್ತಿದೆ. നമുക്ക് കൃഷി മാറ്റാം അത് ഊട്ടത്തിൽ 3 സീറ്റാണ് എംഎസ്സി ആക്കുന്നുണ്ട് കാടുണ്ട ಕಾರ್ಮಿಕರ ಕಾಡುಂಡ ಇಂಥ ಕಾಡುಂಡ ಅನೌನ್ಸ್ಮೆಂಟ್ ಆಗ್ತದೆ. 35 ಗ್ರಾಮ ಅನೌನ್ಸ್ಮೆಂಟ್ ಆಗ್ತದೆ. ಆ ಗ್ರಾಮಗಳನ್ನು ರೀಸನ್ ಕೊಟ್ಟು ಕರೆಕ್ಟ್ ಪಾಸೇ ಬಂತ ಇದು ಅದರ 6 ಉಳಿದಿತ್ತು ಡ್ಯೂಟಿಲಿ ಕರೆಕ್ಟ್ ಕಾರಣ 50ಕ್ಕಿಂತ ಹೆಚ್ಚಿನ ಕೋವಿಡ್ ಸಕ್ರಿಯ ಪ್ರಕರಣಗಳಿರುವಂತಹ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಬೇಕೆಂಬಂತಹ ಆದೇಶದ ಮೇರೆಗೆ ಇವತ್ತು ನಾವು ಶಿರ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಲಾಕ್ಡೌನನ್ನು ಈಗಾಗಲೇ ಘೋಷಿಸಿದ್ದೇವೆ. ಶೇಕಡ 50ಕ್ಕಿಂತ ಹೆಚ್ಚು ಮೇಲ್ಪಟ್ಟಂಥ ಕೋವಿಡ್-19 ಸೋಂಕು ಹರಡುವಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಎಲ್ಲ ಅಂಗಡಿಯವರಿಗೆ ನೋಟಿಸ್ ಮೂಲಕವಾಗಿ ನೋಟಿಸ್ ಜಾರಿ ಮಾಡಿ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿದ್ದೇವೆ.